ಪಾರಂಪರಿಕ ತಾಣಗಳಲ್ಲಿ ಒಂದಾದ ಸಾಂಚಿ ಸ್ತೂಪವು ಮಧ್ಯಪ್ರದೇಶದ ಸಾಂಚಿ ಹಳ್ಳಿಯಲ್ಲಿದೆ. ಇಲ್ಲಿ ಒಟ್ಟು 3 ಸ್ತೂಪಗಳಿದ್ದು ಅದರಲ್ಲಿ ಒಂದು ಸ್ತೂಪದ ಮೇಲೆ ಅರ್ಧ ವೃತ್ತಾಕಾರದ ಗುಮ್ಮಟದ ಮೇಲೊಂದು ಮುಕುಟವಿದೆ. ಸಾಂಚಿ ಸ್ತೂಪದ ಮಧ್ಯಭಾಗದಲ್ಲಿರುವ 3 ಪದರದ ಕೊಡೆಯನ್ನು ಛತ್ರ ಎಂದು ಕರೆಯುತ್ತಾರೆ. ಇದನ್ನು 3ನೇ ಶತಮಾನದಲ್ಲಿ ಮೌರ್ಯ ವಂಶದ ದೊರೆ ಅಶೋಕ ನಿರ್ಮಿಸಿದನು. ಸ್ತೂಪಗಳಿಗೆ ತೆರಳಲು 4 ದಿಕ್ಕಿನಲ್ಲಿ 4 ಪ್ರವೇಶ ದ್ವಾರಗಳಿದ್ದು, ದಕ್ಷಿಣ ದ್ವಾರದಲ್ಲಿ ಗೌತಮ ಬುದ್ಧನ ಜನನ ಹಾಗೂ ಸಾಮ್ರಾಟ್ ಅಶೋಕನ ಜೀವನವನ್ನ ಕೆತ್ತಲಾಗಿದೆ. ಪ್ರತಿ ಸ್ತಂಭವು 3 ಬಾಗಿದ ಕಮಾನುಗಳನ್ನ ಹೊಂದಿದ್ದು, ಪ್ರತಿ ಕಂಬದ ಮೇಲೆ 4 ಸಿಂಹಗಳಿವೆ. ಬುದ್ಧನನ್ನು ಗೌರವಿಸಲು 3 ಮೀಟರ್ಗಿಂತ ಹೆಚ್ಚು ವ್ಯಾಸವನ್ನ ಹೊಂದಿರುವ 50 ಅಡಿಗಿಂತ ಹೆಚ್ಚು ಎತ್ತರದ ದೊಡ್ಡ ಗೋಳವನ್ನ ನಿರ್ಮಿಸಲಾಗಿದೆ. ಭಾರತ ಸರ್ಕಾರ ಸಾಂಚಿ ಸ್ತೂಪವಿರುವ 200 ರೂಪಾಯಿಯ ನೋಟನ್ನ ಚಲಾವಣೆಗೆ ತಂದಿದೆ. ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾದ ಸಾಂಚಿ ಸ್ತೂಪವು ಪ್ರಾಚೀನ ಕಾಲದ ವೈಭವವನ್ನ ಸಾರುತ್ತದೆ. ನ್ಯೂಸ್ ಡೆಸ್ಕ್, ಸ್ಪಂದನಾ ಟಿವಿ, ಉಡುಪಿ.